ಗ್ರಾಮೀಣ ಜನರ ಸೇವೆಗೆ ಸಿದ್ಧಗೊಂಡ ಸೂಪರ್ ಇಂಡಿಯಾದ ದವಾ ಫಾರ್ಮಾ ನೂತನ ಸುಸಜ್ಜಿತ ದವಾ ಫಾರ್ಮಾ ಉದ್ಘಾಟನಾ ಸಮಾರಂಭದ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಗ್ರಾಮೀಣ ಜನರ ಸೇವೆಗೆ ಸಿದ್ಧಗೊಂಡ ದವಾ ಫಾರ್ಮಾ. ಪಿಲಿಕುಳ ರಸ್ತೆಯಲ್ಲಿ ಸೂಪರ್ ಇಂಡಿಯಾದ ದವಾ ಫಾರ್ಮಾ ಶಾಖೆ ಶುಭಾರಂಭ. ನೂತನ ಶಾಖೆಗೆ ಅದ್ದೂರಿ ಚಾಲನೆ ನೀಡಿದ ಗಣ್ಯರು. ಹೌದು, ಗ್ರಾಮೀಣ ಪ್ರದೇಶದ ಜನರ ಸೇವೆ ಮೂಲಧ್ಯೇಯವಾಗಿರಿಸಿಕೊಂಡ ಸೂಪರ್ ಇಂಡಿಯಾದ ನೂತನ ಸುಸಜ್ಜಿತ ದವಾ ಫಾರ್ಮಾ ಮಂಗಳೂರು ನಗರದ ಹೊರವಲಯದ ವಾಮಂಜೂರು ಪಿಲಿಕುಳ ಸಂಪರ್ಕ ರಸ್ತೆಯ ಸನಾ ಕಾಂಪ್ಲೆಕ್ಸ್ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ನೂತನ ಶಾಖೆಗೆ ಸೂಪರ್ ಇಂಡಿಯಾ ದವಾ ಫಾರ್ಮಾ ಮಾಲಕರಾದ ಅಬ್ದುಲ್ ಖಾದರ್ ಅಹಮದ್ ವಾಮಂಜೂರು, ಶೇಖ್ ಹಸನ್ ಅಬ್ಬಾಸ್ ವಾಮಂಜೂರು, ಫಕೀರ್ ಹುಸೇನ್ ಉಳ್ಳಾಲ ಇತರ ಗಣ್ಯರು ಸೇರಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದ್ರು. ಇದು ನೂತನವಾಗಿ ಆರಂಭಗೊಂಡ ಸೂಪರ್ ಇಂಡಿಯಾ ದವಾ ಫಾರ್ಮಸಿ ಸಂಸ್ಥೆಗೆ ಶುಭ ಹಾರೈಕೆ ಕೋರುತ್ತೇನೆ. ಪಿಲಿಕುಳ ರಸ್ತೆ ಸನಾ ಕಾಂಪ್ಲೆಕ್ಸಿನಲ್ಲಿ ಆರಂಭಗೊಂಡ ಸಂಸ್ಥೆಯು ಜನರ ಸೇವೆಗೆ ಸದಾ ಸಿದ್ಧರಾಗಿರುತ್ತದೆ. ದವಾ ಫಾರ್ಮಸಿ ಸಂಸ್ಥೆಗೆ ಸಹಕಾರಿ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೂಪರ್ ಇಂಡಿಯಾ ದವಾ ಫಾರ್ಮಾವನ್ನು ಸುಸಜ್ಜಿತವಾಗಿ ನಿರ್ಮಿಸಲಾಗಿದ್ದು, ಸ್ಥಳೀಯರಿಗೆ ಬೇಕಾಗುವ ಎಲ್ಲ ರೀತಿಯ ಔಷಧ, ಮೆಡಿಕಲ್ ಕಿಟ್ಗಳು ಲಭ್ಯವಾಗಲಿದೆ. ಇದರೊಂದಿಗೆ ವಿಶೇಷ ಅಂದ್ರೆ ಗ್ರಾಹಕರಿಗೆ ಬೇಕಾಗುವ ಔಷಧೀಯ ವಸ್ತುಗಳನ್ನು ತಮ್ಮ ಮನೆ ಬಾಗಿಲಿಗೆ ಉಚಿತವಾಗಿ ತಲುಪಿಸುವ ವ್ಯವಸ್ಥೆ ಸಂಸ್ಥೆಯಿಂದ ಒದಗಿಸಲಾಗುತ್ತಿದೆ ಎನ್ನುತ್ತಾರೆ ಶೇಖ್ ಹಸನ್ ಅಬ್ಬಾಸ್ ವಾಮಂಜೂರು. ನಮ್ಮ ವಾಮಂಜೂರಿನ ಪಿಲ್ಕುಲ ರೋಡಲ್ಲಿರುವ ಸೂಪರ್ ಇಂಡಿಯಾ ಸಣ್ಣ ಕಾಂಪ್ಲೆಕ್ಸ್ ಸೂಪರ್ ಇಂಡಿಯಾ ದವಾ ಫಾರ್ಮಸಿಯನ್ನು ನೂತನವಾಗಿ ನಾವು ತೆರೆಯುತ್ತೇವೆ. ಇಲ್ಲಿ ಮೆಡಿಕಲ್ ಇರಲಿಲ್ಲ. ಮೆಡಿಕಲ್ಗೆ ಹೋಗೋದಾದರೆ ಸ್ವಲ್ಪ ದೂರ ವಾಮಂಜೂರು ಜಂಕ್ಷನ್ಗೆ ಹೋಗಬೇಕು, ಅಥವಾ ಮೋಂಡಶೆಡ್ಡಿ ಅಲ್ಲಿ 2 ಫಾರ್ಮಸಿ ಇದೆ, ಅಲ್ಲಿಗೆ ಹೋಗಬೇಕು. ಅದಕ್ಕಾಗಿ ನಮ್ಮ ಕಸ್ಟಮರಿಗೆ ಉಪಕಾರ ಆಗಲಿಕ್ಕೆ ಬೇಕಾಗಿ ನಾವು ಇಲ್ಲಿ ಹೊಸ ಮೆಡಿಕಲನ್ನು ಸುಸಜ್ಜಿತ ಸೂಪರ್ ಇಂಡಿಯಾ ದವಾ ಫಾರ್ಮಸಿ ಮೆಡಿಕಲನ್ನು ತೆರೆದಿದ್ದೇವೆ ಜನರ ಸೇವೆಗಾಗಿ. ಸೂಪರ್ ಇಂಡಿಯಾ ದವಾ ಫಾರ್ಮಸಿ ವತಿಯಿಂದ ನಮ್ಮ ಗ್ರಾಹಕರಿಗೆ ಬೇಕಾಗುವ ಎಲ್ಲ ಸವಲತ್ತನ್ನು ನಾವು ಕೊಡ್ತೇವೆ. ಹಾಗೆಯೇ ನಮ್ಮ ಹತ್ತಿರದ ಮನೆಗಳಿಗೆ ತಲುಪಿಸುವ ಸವಲತ್ತನ್ನು ಸಹ ನಾವು ನೀಡುತ್ತೇವೆ. ಒಟ್ಟಿನಲ್ಲಿ ಅಗತ್ಯ ಔಷಧಿಗಳಿಗೆ ನಗರಗಳತ್ತ ತೆರಳುವ ಬದಲು ಸೂಪರ್ ಇಂಡಿಯಾದ ದವಾ ಫಾರ್ಮಾಗೆ ಭೇಟಿ ಕೊಟ್ಟರೆ ತಮಗೆ ಕೈಗೆಟಕುವ ದರದಲ್ಲಿ ಗುಣಮಟ್ಟದ ಔಷಧಿಗಳು ಲಭ್ಯವಾಗಲಿದೆ.